ಕಾರ್ಕಳದ ಶಬೀರಿಯಾ ಅರೇಬಿಕ್ ಕಾಲೇಜಿನಲ್ಲಿ ಕಾರ್ಕಳ ಮಸ್ಕತ್ ಅಸೋಸಿಯೇಷನ್ನಿಂದ ಸುಮಾರು 25 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಮಸ್ಕತ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮೊಹಮ್ಮದ್ ಹುಸೇನ್ ಮಾತನಾಡಿ, ನಾವು ದೂರ ದೇಶದಲ್ಲಿ ದುಡಿದು ಸಂಪಾದನೆಯ ಒಂದು ಅಂಶವನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕಾಗಿ ನೀಡ್ತಾ ಇದ್ದೇವೆ। ಈ ಹಣವನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು। बच्चे हैं स्कॉलरशिप दे के एनकरेजमेंट करना चाह रहे हैं। उसके अलावा कुछ प्रोग्राम्स हमारे और भी कुछ हैं। बच्चों को जब स्कॉलरशिप देते हैं, स्कॉलरशिप एक रेस्पॉन्सिबल समझ के उसको अच्छी तरह से इस्तेमाल करना और हम लोग जो ऑब्जर्व कर रहे हैं है ना, हमें रिटर्न करेंगे। पढ़ाई में जो मार्क्स लेते आ रहे हैं उससे कोशिश करेंगे ज़्यादा लें। उसके अलावा मैं और कुछ चीज़ छोटे शॉर्टली कहना चाह रहा हूँ कि जो बच्चों को स्कॉलरशिप दे रहे हैं एक फॉर्म फिल करके उनसे ले रहे हैं हम लोग। उस फॉर्म में क्लियरली लिखा हुआ है कि अगर स्कॉलरशिप एक रेस्पॉन्सिबल समझ के ಬಳಿಕ ಮಾತನಾಡಿದ ಕಾರ್ಕಳ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಹಾಗೂ ಪುರಸಭಾ ಸದಸ್ಯ ಅಶ್ಫಾಕ್ ಅಹಮದ್, ಮಸ್ಕತ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಕಾರ್ಯಕ್ರಮವನ್ನು ಹಲವಾರು ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ। ಕಾರ್ಕಳ ತಾಲೂಕಿನ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತಿಸಿ ಅದರಲ್ಲಿ ಕ್ರೋಢೀಕರಿಸಿದ ಮೊತ್ತವನ್ನು ತಮಗೆ ಹಂಚ್ತಾ ಇದ್ದಾರೆ ಅಂತ ಹೇಳಿದರು। 7 ಸಮುದ್ರ ದಾಟಿ ಕಾರ್ಕಳದ ನಮ್ಮ ಈ ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ವಹಿಸಿ ಅಲ್ಲಿ ಅವರು ಕ್ರೋಢೀಕರಿಸಿದಂತ ಈ ಮೊತ್ತವನ್ನ ತಮಗೆ ತಂದು ತಲುಪಿಸುವಾಗ ಅವ್ರಿಗೂ ಕೂಡ ಮನಸ್ಸಿಗೆ ಒಂದು ಸಮಾಧಾನ ಆಗ್ಬೇಕು। ನಮ್ಮ ಊರಿನ ಮಕ್ಕಳು ಅಲ್ಹಮ್ದುಲಿಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ವಿದ್ಯಾದಾನವನ್ನು ಪಡಿತಾ ಇದ್ದಾರೆ ಅನ್ನೋದು ಅವರಿಗೆ ಮನವರಿಕೆ ಆಗಬೇಕು। ಮುಂದೆ ಅವರು ಕೂಡ ತಮ್ಮ ವಿದ್ಯಾರ್ಥಿ ಜೀವನವನ್ನ ನೆನಪಿಸಿಕೊಂಡು ಇದೇ ರೀತಿಯಾದಂತಹ ಸ್ಕಾಲರ್ಶಿಪ್ಗಳನ್ನು ಅವರು ಹೋಗುವಂತಹ ವಿದೇಶಗಳಿಗೆ ಹೋದ್ರೂ ಕೂಡ ಎಲ್ಲಿ ಅವರು ದುಡಿಲಿಕ್ಕೆ ಹೋದಾಗ ಕಾರ್ಕಳದ ಬಗ್ಗೆ ಚಿಂತನೆ ನೀಡಬೇಕು। ಆ ಚಿಂತನೆಯನ್ನ ಇಡ್ಲಿಕ್ಕಾಗಿಯೇ ಇವತ್ತು ಅಲ್ಹಮ್ದುಲಿಲ್ಲಾ ಈ ನಮ್ಮ ಕಾರ್ಕಳ ವೆಲ್ಫೇರ್ ಅಸೋಸಿಯೇಷನ್ ಮಸ್ಕತ್ ಏನಿದೆ ಫಲಾದಂತಹ ಸಂಘಟನೆಗಳಿದೆ, ಅದೇ ರೀತಿಯಾಗಿ ಕಾರ್ಕಳ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಅದು ಕೂಡ ಸಂಘಟನೆ ಇದೆ। ಆದ್ರೂ ಕೂಡ ಅಲ್ಹಮ್ದುಲಿಲ್ಲಾ जो बच्चों को स्कॉलरशिप दे रहे हैं। ಕಾರ್ಯಕ್ರಮದಲ್ಲಿ ಘಟಕದ ಅಧ್ಯಕ್ಷರಾದ ಅನ್ವರ್ ಹುಸೇನ್ ಪಟ್ನಿ, ಶಬೀರಿಯಾ ಅರೇಬಿಕ್ ಕಾಲೇಜಿನ ಆಡಳಿತ ನಿರ್ದೇಶಕ ಕಾಸಿಂ ಹಾಜಿ ಸೈಯದ್, ನಯಾಜ್ ಅಹಮದ್ ಉಪಸ್ಥಿತರಿದ್ದರು।